ಆಯೋಗದ ನಿರ್ದೇಶಕರಾದ ಶ್ರೀಯುತ ಕೆ ಟಿ ಸುವರ್ಣರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕರಿನ 13 ವರ್ಷದಿಂದ ಭಗತ್ ಸಿಂಗ್ 13 ವರ್ಷದ ಹೆಚ್ಚು ಒಂದು ಸಾಮಾಜಿಕ ಧಾರ್ಮಿಕ ಚಿಂತನೆಗಳನ್ನು ಬರೆದಿನ ಆ ನೆಕ್ಕು ಪೂರ ಕಾರಣಕರ್ತರು ಸುವರ್ಣ ರೇಪಣ್ಣಗ ಕೆ ಟಿ ಸುವರ್ಣರು ನಮ್ಮ ಪೂರ ಈ ಭಗತ್ ಸಿಂಗ್ ಅಧ್ಯಕ್ಷರ ಪೂರ ಇಲ್ಲ ಒಂದು ಸಲಹೆ ಕೊಟ್ಟು ಸಂಸ್ಥೆ ಹೆಚ್ಚು ಮುನ್ನಡೆಯುವ ಕೊಂಚ ಕಾರಣಕರ್ತರಾಯನಂಚಿನ ಸುವರ್ಣ ಕೆ ಟಿ ಸುವರ್ಣ ನಮ್ಮ ಹಿರಿಯರು ನನಗೆ ಭಾರಿ ಖುಷಿಯಾದ ರೇಪಣ್ಣಗ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದ ನಿರ್ದೇಶಕರಾದ ನಮೀನಾದ ಸ್ವಾಗತ ಬಂದಿದ್ದು ಕಾರ್ಯಕ್ಕೆ ಅಭಿನಂದನೆ ಕಾರ್ಯಕ್ರಮ ಇನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಆರೋಗ್ಯದಲ್ಲಿ ಗೌರವ ಅಭಿನಂದನೆ ಕಾರ್ಯಕ್ರಮ ಎಂಗಳ ಭಗತ್ ಸಿಂಗ್ ಸೇವಾ ಅಧ್ಯಕ್ಷರಾದ ಜೀವನ್ ಕುಮಾರ್ ಕಾರ್ಯ ಆತ್ಮೀಯమైన ಸ್ವಾಗತ ಬಂದಿದ್ದಾರೆ ಇದರ ಹಿರಿಯರು ಭಗತ್ ಸಿಂಗ್ ಪ್ರತಿಷ್ಠಾನದ ಗೌರವ ಆನಂದ ಆರೋಗ್ಯ ಆತ್ಮೀಯమైన ಸ್ವಾಗತ ಆಮೇಲೆ ಗೌರವ ಅಧ್ಯಕ್ಷರು ರಾಕೇಶ್ ಪೇಟ್ ಆರೋಗ್ಯ ಆತ್ಮೀಯమైన ಸ್ವಾಗತ ಆಮೇಲೆ ನಮ್ಮ ಪೂರ ಮಾಧವನಲ್ಲರ ಆರೋಗ್ಯ ಆತ್ಮೀಯమైన ಸ್ವಾಗತ ವೈದ್ಯರ ಪೂರ ನಮ್ಮ ಕಾರ್ಯಕರ್ತ ಸದಸ್ಯರಿಗೆ ಸ್ವಾಗತ ಬಂದು ತೊಕ್ಕೋಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದಲ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ನಿರ್ದೇಶಕರಾದ ನಿಯುಕ್ತಿಯಾಯಿನ ಶ್ರೀ ಕೆ ಟಿ ಸುವರ್ಣರಿಗೆ ಅಭಿನಂದನೆ ಮಾನಾದಿಗೆ ರೇಸನು ಐತಾರ್ ನಡಪಾಯಿರು. ಮಾನದಿಗೆನ ಪಡೆಯೊಂಡಿನ ಶ್ರೀ ಕೆ ಟಿ ಸುವರ್ಣ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕ್ಲು ಎಡ್ಡೆ ರೀತಿರು ಬೇಲೆ ಮಲ್ತುಂದುಲ್ಲೆರು. ಆ ವೀರ ಪುರುಷನ ಬೇಲೆ ಮಾತೆರೆಗ್ಲ ಪ್ರೇರಣೆ ಆವಡ ಪಣದ ಹಾರಿಸೇರು. ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದ ನಿರ್ದೇಶಕರಾದ ಆಯ್ಕೆಯಾದ ಭಗತ್ ಸಿಂಗ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಭಗತ್ ಸಿಂಗ್ ಆ ಸಂಘಟನೆ ಈಗ ಅಭಿನಂದನೆ ಮತ್ತೊಂದು ಮಾಡ್ತಾರೆ. ಅವರು ಭಾರಿ ಸಂತೋಷ. ಅವರು ದಯಗೊಂಡ ಒಂದು ವೀರ ಪುರುಷನ ಉದರಡ ಆ ಸಂಘಟನೆ ಇತ್ತೊಂದು ಆ ಮಲ್ಪುಣಂಚಿನ ಅಭಿನಂದನೆಗೆ ಭಾರಿ ಸಂತೋಷ ಆಗ್ತದೆ. ತುಂಬುದ ನಿಗ್ನ ಈ ಪ್ರೇರಣೆ ನೀಡಿ ಹೇಗೆ ಬೇಲೆ ಮಂತ್ರಿತೆ ನೇಮಕ ಮಂತ್ರನ ಹಿಂದುಳಿದ ಆಯೋಗದ ಮೂಲಕ ರಾಜ್ಯಗಳು ಒಳ್ಳೊಳ್ಳೆ ಬೇಲೆ ಮಲ್ಪಡ ಹಿಂದುಳಿದ ವರ್ಗಕ್ಕೆ ಸಹಾಯ ಮಾಡ್ತದೆ ಕೆಲಸ ಮಾಡ್ಕೊಂಡಂಚಿನ ಆ ಕೊಂಚ ಪ್ರೇರಣೆ ಕೊರಲೇಕಾಗ್ಬೋದು ಅಂಚನೆ ಈ ಭಗತ್ ಸಿಂಗ್ ನಿಕ್ಲು ನಿರಂತರ ಮಾತ ನಮ್ಮ ಮಿತ್ರರು ಬಾರಿ ಎಟ್ಟೆ ರೀತಿ ಬೇಲೆ ಮಂತೊಂದದಲ್ಲಿ ವೀರ ಪುರುಷನ ಒಂಜಿ ಆ ಕೆಲಸ ಮಾತಿರದ ಪ್ರೇರಣೆ ಪಣ್ಣೊಂದು ಯಾನಿನಿ ಪ್ರತಿಯೊಂದು ಸೆಟ್ಲ ಪಂಡೆ ಒಂಜಿ ಹಿಂದೂ ಸಂಘಟನೆ ಒಂಜಿ ಮರ ಅವು ಹಿಂದೂ ಸಂಘಟನೆ ಐಟಿನ ಮಾತ ಗೆಲ್ಲಲು ಅವು ಜಾತಿ ಯಾನೆ ಒಂಜಿ ಜಾತಿಗೆ ಸಂಘಟನೆ ಅಧ್ಯಕ್ಷ ಆದಿತ್ತಂದ್ರೆ ಪ್ರತಿ ತಿಂಗಳ ಪಂಡ್ಕೊಂಡ ನಂಗೆ ಮೊದಲು ಗಟ್ಟಿಗಳು ನಮ್ಮ ಹಿಂದೂ ಸಂಘಟನೆ ಗಟ್ಟಿಗಳು ಐದು ಗೊತ್ತದ ಪೂರ ಆ ಜಾತಿಗಳು ಅಕಲಕಲ ಜಾತಿ ನಕಲಕಲ ಮೆತ್ತುಕೊಂಡ ಕೆಲಸ ಮಾಡ್ಕೊಂಡು ಅವಾಗ ಹಿಂದೂ ಸಂಘಟನೆ
ಗಟ್ಟಿ ಹಾಕೊಂಡು ಕೊಟ್ಟಣ ಪ್ರತಿ ಸಂದರ್ಭ ಅಂಚಿನ ಬೇಲೆಣ್ಣೆಗಳು ಮಲ್ಪೋಡು ಈ ಸಂಘಟನೆ ಮೂಲಕ ನಮ್ಮ ಉಳ್ಳಾಲ ಭಾಗಡು ಒಂದು ಶಕ್ತಿಯಾದ ಬಲಿಗಳು ನಿಖಿಲ್ ಮಂತನ ಈ ಒಂದು ಅಭಿನಂದನೆ ಮಾತ್ರೆಗಳ ಎಂಕತ್ತು ನಮ್ಮ ಹಿಂದುಳಿದ ವರ್ಗ ಮಾತ್ರೆಗಳ ಆ ಒಂದು ಶಕ್ತಿಯಾದ ಬರಡು ನಿಖಿಲಿಗೆ ಮಾತ್ರೆಗಳ ಅಭಿನಂದನೆ ಮಾತ್ರ ಧನ್ಯವಾದ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ ಜೀವನ್ ಕುಮಾರ್ ತೊಕ್ಕೋಡು ಪಾತ್ರರೊಂದು ಶ್ರೀ KT ಸುವರ್ಣರು ಮಾತ್ರೆಗ್ಲ ಮಾದರಿ ಆದುಪಿನ ವ್ಯಕ್ತಿ ಎಂಚ ಒಂಜಿ ಸಮಾದಡು ಮಿತ್ತು ಬರಲಿ ಐತ ಒಟ್ಟಿಗೆ ಎಂಚ ವ್ಯಕ್ತಿತ್ವ ಬುಲೆಪಾವಲು ಪನ್ಪಿನಂಚಿನ ವಿಚಾರನು ಅರೆಂತೂದು ಕಲ್ಪೊಡು ಪಂಡು ತಿರುಪಾಯರು. ಸಾಮಾಜಿಕ ಧಾರ್ಮಿಕ ಮುಖಂಡರಾದುಪುನಂಚಿನ ಅಂಚನೆ ಈಗಲೇ ಮಾದರಿಗಳ ಆತ್ಮೀಯರಾದುಪುನಂಚಿನ ಸನ್ಮಾನ್ಯ KT ಸುವರ್ಣರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರೆನ ಮೂಜಿ ದಿನದ ತುಂಬು ಭಾರಿ ಮಲ್ಲ ಆಯ್ನಿಂಚಿನ ಹುದ್ದೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾದ ಆಯ್ಕೆ ಮಾಡಿದೆ. ನಮ್ಮ ಮಾತ್ರೆಗಳ ಅದನ್ನ ಒಡನಾಡಿ ಅದಕ್ಕೆ ನಂಚಿನ ಇಂಕಲೆ ಮಾತ್ರೆಗಳೊಂದು ಅವೊಂದು ಖುಷಿತಲ ಒಂಜಿ ಹೆಮ್ಮೆದ ಅಭಿಮಾನದ ವಿಷಯ. ದಯಪಂಡ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಸ್ಥಾಪನೆ ಆದ 13 ವರ್ಷ. ಈ 13 ವರ್ಷದ ಅವಧಿಡ್ಲ ಪ್ರತಿ ನಿರಂತರವಾದ ವರ್ಷದ ಆರು ಇಂಕ್ಲಿಗೆ ಒಂದು ಹಿತೈಷಿ ಆದ ಪೋಷಕರಾದ ಐಡ್ಲ ಜಾಸ್ತಿ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಯನ್ನು ಕೊಡೋದು ಬರ್ತಿನ ಒಂದು ವ್ಯಕ್ತಿ. ಅಂಚಿನ ವ್ಯಕ್ತಿಗೆ ಇನಿ ಒಂಜಿ ಇಂಚಿನ ಸ್ಥಾನಮಾನ ತಿಕ್ಕನಾಗ ಸರ್ವ ಸಾಮಾನ್ಯವಾದ ಇಂಕ್ಲೆ ಮಾತಾಡಿಗಳೊಂದು ಖುಷಿ ಅಪ್ಪನ ಒಂಜಿ ವಿಚಾರ. ಇನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ಅದನ್ನ ಇಲ್ಲ ಬತ್ತದೊಂಜಿ ಅದಕ್ಕೆ ಅಭಿಮಾನದ ಒಂಜಿ ಅಭಿನಂದನೆ ಕೊರ್ಪುನಂಚಿನ ಕಾರ್ಯಕ್ರಮ ನಿಂತ ಈ ಒಂಜಿ ಇಂಗ್ಲ ಪ್ರೀತಿದ ಕೊರ್ಪುನಂಚಿನ ಆ ಒಂಜಿ ಅಭಿಮಾನದ ಅಭಿನಂದನೆ ಆರ್ಲ ಆತ ಒಂಜಿ ಪ್ರೀತಿದ ಸ್ವೀಕಾರ ಮನ್ಪೇರ್ ಪಂಪುನಂಚಿನ ಒಂಜಿ ಇಂಕ್ಲೆಗೆ ಮನಸ್ಸಿದ ಆ ಒಂಜಿ ಆಲೋಚನೆ ನಿಂತ ಆಯ್ತು. ಒಟ್ಟಿಗೆ ಇತ ಆನಂದ್ ಮಾಸ್ಟರ್ ಪಂಡ್ಲಕನೆ ಈ ಭಾಗಡುಪುನಂಚಿನ ಮಾತ ಸಂಘ ಸಂಸ್ಥೆದೊಟ್ಟಿಗೆಲ್ಲ ಅದು ಒಡನಾಡಿ ಆದುಪುನಂಚಿನ ಒವೇ ಸಂಘ ಸಂಸ್ಥೆದಕ್ಕೆ ಅತನ ಒವೇ ಈ ಭಾಗಡುಪುನಂಚಿನ ಧಾರ್ಮಿಕ ಕ್ಷೇತ್ರ ಆದಪ್ಪು ಅತನ ಸಂಘ ಸಂಸ್ಥೆದ ಅದನ್ನ ಇಲ್ಲಕ್ಕೆ ಬತ್ತಿನ ಅಕ್ಲಿಗೆ ಕೇವಲ ಒಂದು ಧನ ಸಹಾಯ ಮಾತ್ರ ಇರುತ್ತೆ. ಆಯ್ತು ಒಟ್ಟಿಗೆ ಯಾರು ಆಯ್ತು ಸಲಹೆ ಸೂಚನೆ ಕೊಡ್ತಾರೆ ಒಂದು ಕುಲ್ಲಾದ ಅವು ಇಂಚ ಬಂದ್ಕೊಟ್ಟಿಕ್ಕಲ್ಲ ಈ ರೀತಿ ಪೋಡು ದುಂಬದ ಸಾಮಾಜಿಕ ಕೆಲಸಕ್ಕೆ ಈ ರೀತಿ ಉಪ್ಪೋಡು ಕೊಂಡ್ಪಂಚಿನ ಆ ರೀತಿ ಯೋಗ್ಯ ಸಲಹೆ ಸೂಚನೆ ಕೊಡ್ಪಂಚಿನ ಒಂದು ಹಿರಿಯ ವ್ಯಕ್ತಿ. ಧಾರ್ಮಿಕ ಪರಿಷತ್ತದ ಸದಸ್ಯರಾದ ಕಾರಣ BJP ಸರ್ಕಾರ ಧಾರ್ಮಿಕ ಪರಿಷತ್ ಸದಸ್ಯರಾದಿದ್ದೇವೆ. ಅಪಗಲ ಒಂದು ಧಾರ್ಮಿಕ ಪರಿಷತ್ ತಿಪ್ಪುನಂಚಿನ ಹೆಚ್ಚಿನ ಸವಲತ್ತುಗಳು ಉಂಡ ಅನುದಾನ ಉಂಡ ಅವನ್ ಮಾತ ಪೂರಕವಾದ ಒಂಜಿ ಪೂರ್ಣ ಪ್ರಮಾಣದ ಇವಾಗ ನಂಚಿನ ಶ್ರದ್ಧಾ ಕೇಂದ್ರಗಳಿಗೆ ಧಾರ್ಮಿಕ ಕೇಂದ್ರಗಳಿಗೆ ಭಜನಾ ಮಂದಿರ ಅದಕ್ಕೂ ಇಂಚಿನ ಶ್ರದ್ಧಾ ಕೇಂದ್ರಗಳಿಗೆ ಕೊರ್ಪುನಂಚಿನ ಗುರುತರವೇನಂಚಿನ ಜವಾಬ್ದಾರಿಯನ್ನು ವಹಿಸಿದ ಅವೇನ ಸಮರ್ಥವಾದ ನಿರ್ವಹಣೆ ಮಂದಿದೆ. ಅರ್ನ ಆ ಒಂದು ಕಾರ್ಯ ಚಟುವಟಿಕೆಯನ್ನು ಒಕ್ಕೊಂಜಿ ಅರ್ನ ಸೇವಾ ಒಂಜಿ ತತ್ಪರತೆಯನ್ನು ತೂದು ನಮ್ಮ ಮಾನ್ಯ BJPದ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅರ್ನೊಂಜಿ ಪುದರ್ನ ಈ ಒಂಜಿ ಸ್ಥಾನಮಾನ ನಿರ್ದೇಶನ ಮಂತ್ರಿನಂಚಿನ ಆ ಒಂಜಿ ಸೂಚನೆ ಮೇರೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ನಂಚಿನ BS ಯಡಿಯೂರಪ್ಪರು ಐಕ್ ಒಪ್ಪಿಗೆ ಕೊಡ್ತಾರೆ. ಇನಿ ಅರೆಗೊಂಜಿ ಮಲ್ಲ ಹುದ್ದೆ ಅರೆ ನಾಡೋದು ಬೈದು ಮಹಾಭಾರತದ ಶ್ರೀಕೃಷ್ಣ ಪರಮಾತ್ಮ ಈ ಪಾತ್ರ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನವನ್ನು ಕಂಡ ಒಬ್ಬೇ ಒಂಜಿ ಕಾರ್ಯಾಣಿ ಮನ್ಪುಲ ಐಕ್ ಫಲಪುನಂಚಿನ ಬೇಲೆ ಅವು ದೇವರಿಗೆ ಬಿಡ್ತೀನ ಭಗವಂತಗೆ ಬಿಡ್ತೀನ ಎಂಕ ಬಿಡ್ತೀನ ಅಂತ ಪಂಪಂಚಿನ ಪಾತ್ರನ ಶ್ರೀಕೃಷ್ಣ ಪರಮಾತ್ಮೆ ಆ ಒಂಜಿ ಭಗವದ್ಗೀತೆದ ಸಂದರ್ಭದ ಅರ್ಜುನಗವನ್ ಅವೇ ರೀತಿಯ ಒಂಜಿ ಕೆಲಸ ಕಾರ್ಯನ ನಮ್ಮ KT ಸುವರ್ಣ ಮತ್ತೊಂದು ಆರು ನಿಕ್ಲಿಗೆ ಹೆಚ್ಚಿನಕ್ಲೆ ಗೊತ್ತುಪ್ಪ ಅಂದು ಆರು ಈತ ಮಲ್ಲ ಇಲ್ಲಡ್ ಈತ ಭವ್ಯನಿಂದ ಇಲ್ಲಡಿತ್ತಿಲ್ಲ ಆರು ಬಾರಿ ಒಂಜಿ ಬಡತನಡ್ ಬತ್ತಿನ ಅರ್ನ ಒಂಜಿ ಕೆಲಸ ಕಾರ್ಯದವು ಆ ಒಂಜಿ ಐಕ್ ದೀನಂಚಿನ ಛಲ ಒಕ್ಕ ಒಂಜಿ ಕೆಲಸ ಮಾಡ್ಕೊಡಿತ್ತಿನ ಆ ರೀತಿಯ ಒಂಜಿ ಐಕ್ ಯೋಜನೆ ಪಾಡು ಆ ಯೋಜನೆದ ಒಟ್ಟಿಗೆ ನಡ್ಕೊಡು ಇಂಚ ಅವಿನ ಮಾತ ಅರೆಂತುದು ಕಲ್ಪಡು. ಇನಿ ನಮಕ್ ಮಾತೆರೆಗಳ ಒಂಜಿ ಮಾದರಿಯಾದ ಪುನಂಚಿನ ವ್ಯಕ್ತಿ ಎಂಚ ಒಂಜಿ ಸಮಾಜದ ಮಿತ್ತು ಬರಲಿ ಆಯ್ತೊಟ್ಟಿಗೆ ನಮ್ಮಲ ವ್ಯಕ್ತಿತ್ವ ಎಂಚ ಮಿತ್ತು ಕನವಲಿ ಪಂಪನಂಚಿನ ಆ ಒಂಜಿ ವಿಚಾರ ಎಂಚಿನ ಬೋಡಿತ್ತು ಅವ ಅರೆಂತುದು ಅರ್ನ ಒಂಜಿ ಜೀವನ ಚರಿತ್ರೆ ಎಂತುದು ನಮ್ಮ ಕಲ್ಪೆ ಅದಕ್ಕೋಸ್ಕರ ಅರೆಗೆ ಇನಿ ಒಂಜಿ ಸ್ಥಾನಮಾನ ದಿಗದ ಭಾರಿ ಒಂಜಿ ಎಟ್ಟ ಸ್ಥಾನಮಾನ ಈ ಒಂಜಿ ಸಂದರ್ಭಡ್
ಕರ್ನಾಟಕ ರಾಜ್ಯ ಸರ್ಕಾರದ ಇದರಿಗೆ ಸ್ಥಾನಮಾನ ಕೊಡಂಚಿನ ಯಡಿಯೂರಪ್ಪರಿಗೆ ಅಂಚಿನ ನಮ್ಮ ಈ ಭಾಗದ ಸಂಸದರ ನಳಿನ್ ಕುಮಾರ್ ಕಟೀಲ್ ನಿತ್ಯ ಕಾರಣಕರ್ತರ ನೆಂಚಿನ ನಮ್ಮ ಜಿಲ್ಲೆದ ಅಧ್ಯಕ್ಷರಂಚಿನ ಸುದರ್ಶನ್ ಮೂಡಬಿದ್ರೆ ಮುನ್ಪದ ನಮ್ಮ ಬಿಜೆಪಿ ಅಧ್ಯಕ್ಷರಂಚಿನ ಶಿವರಾಜ್ ಪಂಡಿತ್ ಅವರು ಅಂಚನೆ ಮಾತುಗಳ ಈ ಸಂದರ್ಭದಲ್ಲಿ ಎಂಕಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪರವಾದ ಕರ್ತಜ್ಞತೆ ಅರ್ಪಣೆ ಹೊಂದಿದ್ರು ದಾಯ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇನ್ನು ಅದನ್ನಿಲ್ಲಾಗ ಮತ್ತದು ಎಂಕಲ ಅಭಿನಂದನೆ ಮನ್ಪೂರ್ಣ ನೋಡ್ಬೇಕು ಒಂದು ಕಾರಣ ಪಡ್ಕೊಂಡಾಗ ಕಾರಣ 13 ವರ್ಷದಿಂಚಲೇ KT ಸುವರ್ಣ ನಂಚಿನ ಮಸ್ತ್ ಜನ ಎಂಕ್ಲೆಗೆ ಈ ಭಾಗದ ಎಂಕ್ಲೆಗೆ ಒಂದು ಸಹಕಾರ ಕೊರ್ನಿರದ ಹತ್ರ ಅಕ್ಲ ಒಂಜಿ ಮಾರ್ಗದರ್ಶನದ ಹತ್ರ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ 13 ವರ್ಷ ಮುಟ್ಟಲ್ಲ ಕೊರ್ಲು ನಡುತ್ತಂದು ಇನ್ನು ಏತೋ ಸಂಘ ಸಂಸ್ಥೆ ಮತ್ತು ಒಂದಿಲ್ಲ 1 ವರ್ಷ 2 ವರ್ಷ 5 ವರ್ಷದ ಅಡೆಗೆ ಬಾಡ್ದು ಅನ್ನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕಾರಣ 13 ವರ್ಷದಿಂಚಲ ಒಂದು ನಿತ್ಯ ನಿರಂತರವಾದ ಚಿರ ನೂತನವಾದ ಒಂದು ಉಪ್ಪುನಂಚಿನ ಸಂಸ್ಥೆ ಹೊಡಿತೀನಂಡ ಇಂಚಿನಕ್ಲ ಮಾರ್ಗದರ್ಶನ ಅವು ಸ್ಫೂರ್ತಿ ಇಂಚಿನ ಪಾತ್ರ ಕಾರಣ ಬಂದರೆ ನಾನು ಇಚ್ಛೆ ಪಡೋದಿಲ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮಾತೆಲ್ಲ ಪರವಾದ ಎಂಕಲು ಅರೆಗೆ ಅಭಿನಂದನೆ ಈ ಸಂದರ್ಭ ಅರ್ಪಣೆ ಹೊಂದೋದಿಲ್ಲ ಅರ್ನ ಒಂಜಿ ಸಹಕಾರ ಅರ್ನ ಮಾರ್ಗದರ್ಶನ ನನ್ನ ದುಂಬುದ ದಿನಟ್ಲೆ ಎಂಕ್ಲೆಗೆ ಇದೇ ರೀತಿಲ ತಿಕ್ಕೋಡು ನನ್ನ ಎದ್ದು ಜಾಸ್ತಿ ತಿಕ್ಕೋಡು ಬಂದು ಎಂಕಲ ಅಪೇಕ್ಷೆ ಪಡೋದಿಲ್ಲ ಅವೆಲ್ಲಕನೆ ಈ ಭಾಗದ ಅಂಚಿನ ಮಾತ ದೇವರು ನಮ್ಮ ಸೋಮನಾಥ ದೇವರನ್ನ ಅಂಚಿನ ಮಾತ ದೇವರನ್ನ ಅನುಗ್ರಹ ಅರ್ನ ಮಿತ್ತುಪಾಡು ಅರ್ನ ಇಂಚಿನ ಆ ಒಂಜಿ ಗುರುತರವನೆಂಚಿನ ಹುದ್ದೆ ಉಂಡ ಅದನ್ನು ನಿಭಾಯಿಸಿದ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂಜಿ ಮಾದರಿ ಅಪ್ಪನಂಚಿನ ಒಂಜಿ ವ್ಯಕ್ತಿ ಆದ ದುಂಬುದ ದಿನಟ್ಟು ಗುಡೆಂದು ಬರಡು ನನ್ನ ದುಂಬುದ ದಿನಟ್ಟು ಅರೆಗೆ ನೆಡ್ತಲ ಜಾಸ್ತಿದ ಮಲ್ಲ ಮಟ್ಟದ ಒಂಜಿ ಸ್ಥಾನಮಾನ ತಿಕ್ಕಡು ಬಂದು ಆ ದೇವರಡ ನಟ್ಟೊಂದು ಇನಿ ಅರೆಗೆ ಯಾನ ಎಂಕಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪರವಾದ ಅಂಚನೆ ವೈಯಕ್ತಿಕವಾದ ಅರೆಗೆ ಶುಭಾಶಯ ಫಲೊಂದು ಎಂಕಲ ಭಗತ್ ಸಿಂಗ್ದ ಈ ಒಂಜಿ ಎಂಕಲ ಅಭಿನಂದನೆ ಎತ್ಕೊಂಡು ಬಂದು ವಿನಂತಿ ಮಾಡಿದೆ. ಗೌರವ ಸಲಹೆಗಾರರು ಶ್ರೀ ಆನಂದ್ ಕೆ ಅಸೇಗೋಳಿ, ಶ್ರೀ KT ಸುವರ್ಣರನ ಬಗೆಟು ಮೆಚ್ಚುಗೆದ ಪಾತ್ರ ಪಂಡೇರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೂಡ ಕಳೆದ 13 ವರ್ಷಗಳಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರನ್ನು ಗೌರವಿಸುತ್ತಾ ಅದರ ಜೊತೆಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವುದರ ಮೂಲಕ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರ ದುಡಿದಂಥ ಹಿರಿಯ ವ್ಯಕ್ತಿಗಳನ್ನು ಗುರುಪೂರ್ಣಿಮೆಯನ್ನು ಗುರುತಿಸುವುದರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವಂಥ ಈ ಉಳ್ಳಾಳದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದಂಥ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ. ಬಹುಶಃ KT ಸುವರ್ಣರು ಕೂಡ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮಹಾಪೋಷಕರಾಗಿ ನಮ್ಮ ಜೊತೆಯಲ್ಲಿ ಯಾವತ್ತೂ ನಮಗೆ ಸಹಕಾರ ನೀಡುತ್ತಾ ಬಂದಿರುವುದು. ಅವರಿಗೆ ಈ ವರ್ಷ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ನಿರ್ದೇಶಕರನ್ನಾಗಿ ನಮ್ಮ ಜಿಲ್ಲೆಯಲ್ಲಿ ಏಕೈಕ ವ್ಯಕ್ತಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಸೋದರ ನಿಮ್ಮನ್ನು ಬಹಳ ಹತ್ತಿರದಿಂದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನೋಡ್ತಾ ಬಂದಿದೆ. ಕಳೆದ 18 ವರ್ಷಗಳಿಂದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯನ್ನು ಸ್ಥಾಪನೆ ಮಾಡುವುದರ ಮೂಲಕ ಅದೆಷ್ಟೋ ಬಿಲ್ಲವ ಯುವಕರನ್ನು ಒಂದುಗೂಡಿಸಿಕೊಂಡು ಸಂಘಟನೆಗೆ ಶಕ್ತಿ ಕೊಟ್ಟಂಥ ತಾವು ಶೈಕ್ಷಣಿಕವಾಗಿ ಹಿಂದುಳಿದಂಥ ವರ್ಗದ ಮಕ್ಕಳನ್ನು ದತ್ತು ಸ್ವೀಕಾರ ಮಾಡುವುದರ ಮೂಲಕ ಆ ಬಡ ಕುಟುಂಬದ ಮಕ್ಕಳ ಕಣ್ಣೀರನ್ನು ಒರೆಸಿದಂಥವರು ತಾವು. ಅದೇ ರೀತಿ ಸಮಾಜದ ಮತ್ತು ಹಿಂದುಳಿದ ವರ್ಗದ ಎಲ್ಲ ಹೆಣ್ಣು ಮಕ್ಕಳ ವಿವಾಹದ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಅವರ ಕಣ್ಣೀರನ್ನು ಒರೆಸಿದವರು ತಾವು. ಆದ್ದರಿಂದ ನಿಮ್ಮ ಈ ಎಲ್ಲ ಸಾಮಾಜಿಕ ಸಾಧನೆಗಳು ಜನರ ಮನಸ್ಸಿನಲ್ಲಿ ಇವತ್ತು ಕೂಡ ಅದು ಅಚ್ಚಳಿಯದೆ ಉಳಿದಿದೆ. ಇನ್ನು ಧಾರ್ಮಿಕ ಕ್ಷೇತ್ರವನ್ನು ಗಮನಿಸುವುದಾಗಿದ್ದರೆ ಧಾರ್ಮಿಕ ಕ್ಷೇತ್ರಕ್ಕೂ ಕೂಡ ನೀವು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದೀರಾ. ತಾವುಗಳು ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿದ್ದಾಗ ಸರ್ಕಾರದಿಂದ ಅದೆಷ್ಟು ಅನುದಾನಗಳನ್ನು ದೇವಸ್ಥಾನಗಳಿಗೆ ಗುರುಮಂದಿರಗಳಿಗೆ ನೀವು ಒದಗಿಸಿಕೊಟ್ಟಿದ್ದೀರಾ. ಇದೆಲ್ಲವೂ ಕೂಡ ಜನ ಮಾನಸದಲ್ಲಿ ಇವತ್ತು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ. ಹಾಗೆ ರಾಜಕೀಯ ಕ್ಷೇತ್ರವನ್ನು ಗಮನಿಸಿದಾಗಿದ್ದರೆ ನೀವು ಕಳೆದ 20 ವರ್ಷಗಳಿಂದಲೂ ಕೂಡ ಒಂದು ರಾಷ್ಟ್ರೀಯ ಚಿಂತನೆಯನ್ನು ಒಳಗೊಂಡಂತಹ ಒಂದು ಪಕ್ಷದಲ್ಲಿ, ಹಿಂದುತ್ವ ಆಧಾರಿತ ಒಂದು ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದೀರಾ. ಆ ಮೂಲಕ ಜನಸೇವೆಯನ್ನು ಮಾಡ್ತಾ ಬಂದಿದ್ದೀರಾ. ಲೋಕಸಭಾ ಚುನಾವಣೆಯಲ್ಲಿ ಇಡೀ ಕ್ಷೇತ್ರದಾದ್ಯಂತ ಸಂಚರಿಸಿ ನಮ್ಮ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುವುದರಲ್ಲಿ ಇಡೀ ಬಿಲ್ಲವ ಸಮಾಜದ ಮತ್ತು ಹಿಂದುಳಿದ ವರ್ಗದ ಎಲ್ಲರ ಮನಸ್ಸನ್ನು ಗೆದ್ದು ಲೋಕಸಭಾ ಕ್ಷೇತ್ರವನ್ನು ಬಹಳ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವಂಥ ಒಂದು ಉತ್ಸಾಹಕ್ಕೆ ನೀವು ಕೈ ಹಾಕಿದ್ದೀರಿ. ಅದೇ ರೀತಿ ರಾಜ್ಯ ವಿಧಾನಸಭೆ ಚುನಾವಣೆ ಇರಬಹುದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರಬಹುದು, ಬೇರೆ ಬೇರೆ ಚುನಾವಣೆಯಲ್ಲಿ ಕೂಡ ನಿಮ್ಮ ಪಾತ್ರ ಬಹಳ ಸಕ್ರಿಯವಾಗಿದೆ ಅನ್ನುವಂಥ ನಾವು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಬಹಳ ಹತ್ತಿರದಿಂದ ನಿಮ್ಮನ್ನು ಗಮನಿಸ್ತೀವಿ. ಸುವರ್ಣರಿಗೆ ಈ ವರ್ಷ ಸಿಕ್ಕಿದಂಥ ಹಿಂದುಳಿದ ವರ್ಗದ ಆಯೋಗದ ನಿರ್ದೇಶಕ ಆ ಒಂದು ಸ್ಥಾನ ಇಡೀ
ಹಿಂದುಳಿದ ವರ್ಗಕ್ಕೆ ಮತ್ತು ಇತರ ಸಮುದಾಯಗಳಿಗೆ ಭಾಳ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾವುಗಳು ಕೇವಲ ಒಂದು ಬಿಲ್ಲವ ಮುಖಂಡರಾಗಿದ್ದುಕೊಂಡು ಬಿಲ್ಲವ ಸಮಾಜಕ್ಕೆ ಮಾತ್ರ ಅಲ್ಲ, ಎಲ್ಲ ವರ್ಗದ ಸಮಾಜದೊಂದಿಗೆ ನೀವೊಂದು ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದೀರಾ. ಎಲ್ಲ ಸಮಾಜದ ಜನರೊಂದಿಗೆ ಸ್ನೇಹ ಚಿಂತನೆಯನ್ನು ನೀವು ಮಾಡ್ಕೊಳ್ತಾ ಇದ್ದೀರಾ. ಎಲ್ಲರ ಸಮಸ್ಯೆಗಳಿಗೆ ನೀವು ಸ್ಪಂದಿಸ್ತಾ ಇದ್ದೀರಾ. ಮುಂದೆಯೂ ಕೂಡ ನಿಮಗೆ ಈ ಒಂದು ಹುದ್ದೆಯಲ್ಲಿ ಉನ್ನತ ಸ್ಥಾನಮಾನ ಸಿಕ್ಕುವಂತಾಗಲಿ, ಒಳ್ಳೆಯ ಸಹಕಾರ ಸೇವೆಯನ್ನು ನಿಮ್ಮ ಮೂಲಕ ಈ ಸಮಾಜಕ್ಕೆ ದೊರೆಯಲಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತ ಹೇಳುತ್ತಾ, ನಮ್ಮ ಈ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಜೀವನ್ ಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ 13 ವರ್ಷಗಳಿಂದಲೂ ಕೂಡ ಭಾಳ ಉತ್ತಮವಾಗಿ ನಡ್ಕೊಂಡು ಬಂದಿದೆ. ಇವತ್ತು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಲ್ಲ ಹೆಚ್ಚಿನ ಸದಸ್ಯರು ಇವತ್ತು ಆಗಮಿಸಿದ್ದಾರೆ. ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಒಂದು ಚಿಕ್ಕ ಅಭಿನಂದನಾ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ನೀವು ಇದನ್ನು ಸ್ವೀಕರಿಸಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು ಶ್ರೀ ರಾಕೇಶ್ ಬೈಪಾಸ್, ಸಮಿತಿ ಸದಸ್ಯರು ಕಿರಣ್ ಕೊಲ್ಯ, ಮಾಧವ್ ಉಳ್ಳಾಲ್, ದಾಮೋದರ್ ನಡಾರ್, ಮೋಹನ್ ಸೇವಂತಿಗುಡ್ಡೆ, ರಾಧಾಕಾಂತ್, ಪ್ರಸಾದ್ ಕೆ, ಸಂಪತ್ ಕೊಂಡಾನ ಕಾರ್ಯಕ್ರಮದ ಮುತಾಲಿಗೆಡಿದ್ದಾರೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೇಂದ್ರ ಸಮಿತಿಗೊಂಡು ಇವತ್ತು ಬಂದಿರುವುದು ನೂತನವಾದ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದ ನಿರ್ದೇಶಕರ ಆಯ್ಕೆ ಅಂತಿಂಚಿನ ಪ್ರತಿಷ್ಠಾನದ ಮಾರ್ಗದರ್ಶನ ಕೆ.ಟಿ. ಸುವರ್ಣ ಮೇರೆಗೆ ಸ್ವಾಗತ ಮತ್ತು ಅಭಿನಂದನೆ ಮತ್ತು ಪ್ರತಿಷ್ಠಾನದ ವತಿಯಿಂದ ಅಭಿನಂದನೆ ಸ್ವೀಕಾರ ಮಾಡಿದ ಕೆ.ಟಿ. ಸುವರ್ಣ ಸಂವತ್ಸರ ಅಂಚನೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿನ ಎಲ್ಲ ಪ್ರತಿಷ್ಠಾನದ ಅಧ್ಯಕ್ಷರ ನೆಚ್ಚಿನ ಜೀವನ್ ಕುಮಾರ್ ತುಪ್ಪ ಕಾರ್ಯಕ್ರಮ ಕೊಟ್ಟು ಸಂವತ್ಸರ ಅಂಚನೆ ಪ್ರಧಾನ ಕಾರ್ಯದರ್ಶಿ ನೆಚ್ಚಿನ ಗಣೇಶ್ ಕಾಪೆ ಉಪಸ್ಥಿತರಿದ್ದರು. ಅರೆಗೆ ಕೊಟ್ಟದ್ದು ಸಂವತ್ಸರ ಗೌರವ ಸಲಹೆಗಾರ ನೆಚ್ಚಿನ ಆನಂದ ಸಿಬ್ಬಂದಿ ಉಪಸ್ಥಿತರಿದ್ದರು. ಅರೆಲ್ಲ ಸಂವತ್ಸರ ಅಂಚನೆ ಗೌರವ ಅಧ್ಯಕ್ಷರ ನೆಚ್ಚಿನ ರಾಕೇಶ್ ಬೈಪಾಸ್ ನಮ್ಮ ಉಪಸ್ಥಿತರಿದ್ದರು. ಅರೆಲ್ಲ ಸಂವತ್ಸರ ಅಂಚನೆ ಪರಿಸರ ಪ್ರೇಮಿ ಎಲ್ಲ ಪ್ರತಿಷ್ಠಾನದ ಸದಸ್ಯರ ನೆಚ್ಚಿನ ಮಾಧವ್ ನಮ್ಮ ಉಪಸ್ಥಿತರು. ಅರೆಲ್ಲ ಸಂವತ್ಸರ ಇದರ ಮಾತ್ರ ಸದಸ್ಯರಿಗೆ ಸಂವತ್ಸರ ಅಂಚನೆ ಮಾಧ್ಯಮ ಮಿತ್ರರೆಲ್ಲ ಸಂವತ್ಸರ ಈ ಕಾರ್ಯಕ್ರಮ ಪ್ರಧಾನ ಕಾರ್ಯದರ್ಶಿ ಶ್ರೀ ಗಣೇಶ್ ಕಾಪಿಗಾಡ್ ಎತ್ಕೊಂಡಿರು.